ಬಪ್ಪನಾಡು ಶ್ರೀ ದುರ್ಗಾ ಪರಮೇಶ್ವರಿ ದೇವಸ್ಥಾನ ಭಕ್ತಿಯ ಮಹಿಮೆ. ದಕ್ಷಿಣ ಕನ್ನಡ ಜಿಲ್ಲೆಯ ಹೃದಯ ಭಾಗದಲ್ಲಿ ನೆಲೆಸಿರುವ ಬಪ್ಪನಾಡು ಶ್ರೀ ದುರ್ಗಾ ಪರಮೇಶ್ವರಿ ದೇವಸ್ಥಾನವು ಸಾವಿರಾರು ಭಕ್ತರ ನಂಬಿಕೆಯ ಕೇಂದ್ರವಾಗಿದೆ. ಶಾಂತವಾದ ವಾತಾವರಣ, ಭವ್ಯವಾದ ದೇವಾಲಯದ ಗೋಪುರ ಮತ್ತು ತಾಯಿಯ ದಿವ್ಯ ಸಾನ್ನಿಧ್ಯ ಇಲ್ಲಿ ಬರುವ ಪ್ರತಿಯೊಬ್ಬರ ಮನಸ್ಸಿಗೆ ನೆಮ್ಮದಿ ನೀಡುತ್ತದೆ. ಪುರಾಣಗಳ ಪ್ರಕಾರ ತಾಯಿ ದುರ್ಗಾಪರಮೇಶ್ವರಿ ತನ್ನ ಭಕ್ತರ ಕಷ್ಟಗಳನ್ನು ನಿವಾರಿಸಿ ಅವರಿಗೆ ಆಶೀರ್ವಾದ ನೀಡುತ್ತಾಳೆ ಎಂಬ ನಂಬಿಕೆಯಿದೆ. ಪ್ರತಿದಿನ ನೂರಾರು ಭಕ್ತರು ಇಲ್ಲಿ ಭೇಟಿ ನೀಡಿ ತಮ್ಮ ಮನದ ಆಶಯಗಳನ್ನು ತಾಯಿಯ ಮುಂದೆ ಅರ್ಪಿಸುತ್ತಾರೆ. ವಿಶೇಷವಾಗಿ ಜಾತ್ರೆ ಮತ್ತು ನವರಾತ್ರಿ ಸಮಯದಲ್ಲಿ ದೇವಾಲಯವು ಲಕ್ಷಾಂತರ ಭಕ್ತರಿಂದ ಕಂಗೊಳಿಸುತ್ತದೆ. ಅಲಂಕಾರಗೊಂಡ ತಾಯಿಯ ದರ್ಶನ ಮನಸ್ಸಿಗೆ ಅಪಾರ ಸಂತೋಷ ನೀಡುತ್ತದೆ. ಬಪ್ಪನಾಡು ದೇವಸ್ಥಾನವು ಕೇವಲ ಒಂದು ದೇವಾಲಯವಲ್ಲ, ಅದು ಭಕ್ತಿ, ನಂಬಿಕೆ ಮತ್ತು ಸಂಸ್ಕೃತಿಯ ಪ್ರತೀಕವಾಗಿದೆ. ಪ್ರಾರ್ಥನೆ: ತಾಯಿಯ ಕೃಪೆಯಿದ್ದರೆ ಅಸಾಧ್ಯವೂ ಸಾಧ್ಯವಾಗುತ್ತದೆ. ಬಪ್ಪನಾಡು ಶ್ರೀ ದುರ್ಗಾಪರಮೇಶ್ವರಿ ದೇವಸ್ಥಾನ ದಕ್ಷಿಣ ಕನ್ನಡ ಜಿಲ್ಲೆಯ ಮೂಲ್ಕಿ ಸಮೀಪದಲ್ಲಿರುವ ಪ್ರಸಿದ್ಧ ಶಕ್ತಿಪೀಠವಾಗಿದೆ. ದೇವಸ್ಥಾನದ ಇತಿಹಾಸ: ಜನಪ್ರಿಯ ಕಥೆಯ ಪ್ರಕಾರ ಅರಬ್ ವ್ಯಾಪಾರಿಯಾಗಿದ್ದ ಬಪ್ಪಾ ಬ್ಯಾರಿ ಎಂಬವರು ದೇವಿಯ ಕೃಪೆಯಿಂದ ತಮ್ಮ ಜೀವನದಲ್ಲಿ ಯಶಸ್ಸು ಕಂಡರು. ದೇವಿಯ ಮೇಲಿನ ಭಕ್ತಿಯಿಂದ ಈ ದೇವಸ್ಥಾನದ ನಿರ್ಮಾಣಕ್ಕೆ ಸಹಾಯ ಮಾಡಿದರು. ಅವರ ಹೆಸರಿನಿಂದಲೇ ಈ ಸ್ಥಳಕ್ಕೆ ಬಪ್ಪನಾಡು ಎಂಬ ಹೆಸರು ಬಂದಿತು ಎಂದು ಹೇಳಲಾಗುತ್ತದೆ. ದೇವಿಯ ವಿಶೇಷತೆ: ಇಲ್ಲಿ ಆರಾಧಿಸಲ್ಪಡುವ ದೇವರು ಶ್ರೀ ದುರ್ಗಾಪರಮೇಶ್ವರಿಯಮ್ಮ. ಭಕ್ತರು ತಮ್ಮ ಕಷ್ಟ, ಸಂಕಷ್ಟ, ಆರೋಗ್ಯ, ವಿದ್ಯೆ ಹಾಗೂ ಉದ್ಯೋಗದ ಯಶಸ್ಸಿಗಾಗಿ ಪ್ರಾರ್ಥನೆ ಸಲ್ಲಿಸುತ್ತಾರೆ. ತಾಯಿಯ ಕೃಪೆಯಿಂದ ಮನೋಕಾಮನೆಗಳು ಈಡೇರುತ್ತವೆ ಎಂಬ ನಂಬಿಕೆ ಸಾವಿರಾರು ಭಕ್ತರಲ್ಲಿ ಇದೆ. ಪ್ರಮುಖ ಉತ್ಸವಗಳು: ನವರಾತ್ರಿ ಮಹೋತ್ಸವ, ವಾರ್ಷಿಕ ಬ್ರಹ್ಮಕಲಶೋತ್ಸವ, ರಥೋತ್ಸವ, ವಿಶೇಷ ಚಂಡಿಕಾ ಹೋಮ ಮತ್ತು ಪೂಜೆಗಳು. ಉತ್ಸವದ ಸಮಯದಲ್ಲಿ ದೇವಸ್ಥಾನವು ಭಕ್ತರಿಂದ ತುಂಬಿ ತುಳುಕುತ್ತದೆ. ದೇವಸ್ಥಾನದ ವಿಶೇಷತೆ: ಹಿಂದೂ ಮತ್ತು ಮುಸ್ಲಿಂ ಸಮುದಾಯಗಳ ಸೌಹಾರ್ದದ ಸಂಕೇತ. ಸುಂದರ ಗೋಪುರ ಮತ್ತು ವಿಶಾಲ ದೇವಾಲಯ ಆವರಣ. ದಕ್ಷಿಣ ಕನ್ನಡದ ಪ್ರಸಿದ್ಧ ಶಕ್ತಿಪೀಠಗಳಲ್ಲಿ ಒಂದು. ಭಕ್ತಿಯೇ ಜಾತಿ ಧರ್ಮಕ್ಕಿಂತ ದೊಡ್ಡದು ಎಂಬುದಕ್ಕೆ ಬಪ್ಪನಾಡು ದೇವಸ್ಥಾನವೇ ಜೀವಂತ ಉದಾಹರಣೆ. ಅರಬ್ ವ್ಯಾಪಾರಿಯಾದ ಬಪ್ಪಾ ಬ್ಯಾರಿಯ ಭಕ್ತಿ, ದುರ್ಗಾ ಪರಮೇಶ್ವರಿ ತಾಯಿಯ ಮಹಿಮೆ ಮತ್ತು ಸಾವಿರಾರು ಭಕ್ತರ ನಂಬಿಕೆ ಇಂದು ಕೂಡ ಈ ಕ್ಷೇತ್ರವನ್ನು ವಿಶೇಷವಾಗಿಸಿದೆ. ಬಪ್ಪನಾಡಿಗೆ ಒಮ್ಮೆ ಭೇಟಿ ನೀಡಿದರೆ ಭಕ್ತಿ, ಶಾಂತಿ ಮತ್ತು ದೈವಿಕ ಅನುಭವವನ್ನು ಅನುಭವಿಸಬಹುದು.